ಹಾಗೆ ನೋಡಿದ್ರೆ ನನಗೆ ಇನ್ನೂ ಕೆಲವರು ಪ್ರಶ್ನೆ ಹಾಕಿದ್ರು. ನೀವು ಆರಾಧಿಸುವಂತಹ ದೇವರು ಶಿಲುಬೆಯಲ್ಲಿ ಸತ್ತಂಥ ದೇವರು, ಶಿಲುಬೆಯಲ್ಲಿ ಸತ್ತಂಥ ದೇವರನ್ನು ನೀವು ಪೂಜಿಸ್ತಾ ಇದ್ದೀರಲ್ಲ, ನೀವು ಆರಾಧಿಸ್ತಾ ಇದ್ದೀರಲ್ಲ, ಯಾಕೆ ಆರಾಧಿಸ್ತೀವಂತಂದಾಗ ಆ ಪವರ್ಲೆಸ್ ದೇವರನ್ನು ನೀವು ಆರಾಧಿಸ್ತಿದ್ದೀರಾ, ಪವರ್ಲೆಸ್ ದೇವರನ್ನು ನೀವು ಪೂಜಿಸ್ತಾ ಇದ್ದೀರಾ. ಇದೇನಿದು ಇದು ಸರಿನಾ ಅನ್ನುವಂತಹ ಪ್ರಶ್ನೆಗಳು ಬಹಳಷ್ಟು. ಇದೇ 2019 ಇಸ್ವಿ ಏಪ್ರಿಲ್ ತಿಂಗಳ 12ನೇ ತಾರೀಕಿನಂದು ಬಂದಂತಹ ಸುದ್ದಿ. ಈ ಸುದ್ದಿಯ ಪ್ರಕಾರ ಪೋಪ್ ಫ್ರಾನ್ಸಿಸ್ ರವರು ತಮ್ಮ ವ್ಯಾಟಿಕನ್ ಕಚೇರಿಯಲ್ಲಿ ಕೆಲವು ಅಧಿಕಾರಿಗಳನ್ನು ಭೇಟಿ ಮಾಡಿದರು. ಒಂದು ಆಶ್ಚರ್ಯಚಕಿತವಾದಂಥ ವಿಷಯ ಇದು. ಬಂದಂಥವರು ಸಾಧಾರಣ ಅಧಿಕಾರಿಗಳಲ್ಲ, ದೇಶದ ಅಧಿಕಾರಿಗಳು. ಸುಡಾನಿನ ಅಧಿಕಾರಿಗಳು ಪೋಪ್ರವರನ್ನು ಭೇಟಿಯಾಗಲಿಕ್ಕೆ ಬಂದಿದ್ದಾರೆ. ವ್ಯಾಟಿಕನ್ ಕಚೇರಿ. ಪೋಪ್ ಫ್ರಾನ್ಸಿಸ್ ಸಾಧಾರಣ ಒಬ್ಬ ಗುರು ಅಲ್ಲ, ಒಬ್ಬ ದೇಶದ ಅಧ್ಯಕ್ಷರು ಆಗಿದ್ದಾರೆ. ವ್ಯಾಟಿಕನ್ ಎನ್ನುವಂಥ ಪುಟ್ಟ ದೇಶದ ಅಧ್ಯಕ್ಷರು ಅವರು. ಜೊತೆಗೆ ಇಡೀ ವಿಶ್ವದಲ್ಲಿರುವಂಥ ಕಥೋಲಿಕ ಕ್ರೈಸ್ತರ ಪರಮೋಚ್ಚ ಗುರು, ಶ್ರೇಷ್ಠ ಗುರು, ಮಹಾಗುರು. ಅವರ ಅಂತಸ್ತು ಏನು, ಅವರ ಘನಮಾನ ಏನು, ಈಗ ಅವರನ್ನು ಭೇಟಿಯಾಗಲಿಕ್ಕೆ ಇವರು ಬಂದಿದ್ದಾರೆ. ಅವರ ಜೊತೆಗೆ ಮಾತುಕತೆ ಆಡುತ್ತಿದ್ದಂತೆ ಆಶ್ಚರ್ಯವೊಂದು ಅಲ್ಲಿ ನಡೀತು. ಏನು? ಪೋಪ್ರವರು ತಕ್ಷಣ ಬಗ್ಗಿದ್ರು, ಪೂರ್ಣವಾಗಿ ಬಗ್ಗಿ ಆ ಅಧಿಕಾರಿಗಳ, ಸುಡಾನ್ ಅಧಿಕಾರಿಗಳ ಅವರ ಕಾಲಿಗೆ ಮುತ್ತಿಕ್ಕಿದ್ರು, ಕಾಲನ್ನು ಚುಂಬಿಸಿದರು. ಯಾಕೆ? ಕೇಳ್ಕೊಂಡ್ರು, ಅವರಲ್ಲಿ ಬೇಡ್ಕೊಂಡ್ರು. ಬರೀ ಕೇಳ್ಕೊಂಡಿದ್ದಲ್ಲ, ಬೇಡ್ಕೊಂಡಿದ್ರು. ಏನಂತ? ಯಾವ ಒಂದು ಶಾಂತಿಯ ಒಂದು ಒಪ್ಪಂದವನ್ನು ನೀವು ಮಾಡ್ತಾ ಇದ್ದೀರಿ, ಶಾಂತಿಯ ಒಂದು ಸಂಧಾನದ ಪ್ರಕ್ರಿಯೆಯನ್ನು ನೀವೇನು ಪ್ರಾರಂಭ ಮಾಡಿದಿರಿ, ಅದನ್ನು ದಯವಿಟ್ಟು ಮುಂದುವರಿಸಿಕೊಳ್ಳಿ ಅಂತ ಹೇಳಿಕೊಂಡು ಬಗ್ಗಿ ಪಾದ ಚುಂಬಿಸಿ ಈ ಒಂದು ಪ್ರಾರ್ಥನೆಯನ್ನು ಅವರು ಮಾಡಿದರು. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಒಲವಿನ ಬಂಧುಗಳೇ, ಭಗಿನಿಯರೇ, ಒಬ್ಬ ಪರಮೋಚ್ಚ ಗುರು, ವಿಶ್ವಮಾನ್ಯ ಗುರು, ಒಂದು ದೇಶದ ಅಧ್ಯಕ್ಷ ಇಂತಹ ಒಂದು ಶಕ್ತಿಹೀನ, ಬಲಹೀನ ಕಾರ್ಯವನ್ನು ಮಾಡಬಹುದೇ ಎನ್ನುವಂಥ ಪ್ರಶ್ನೆ ಆವಾಗ ಬಹಳ ಜನರಲ್ಲಿದೆ, ಹರಿದಾಡ್ತು. ನನಗೂ ಕೂಡ ಆ ಪ್ರಶ್ನೆ ಹೇಳ್ತು. ಬಹಳಷ್ಟು ಜನ ಅದರ ಬಗ್ಗೆ ಚರ್ಚೆ ಮಾಡಿದ್ರು. ಪೋಪ್ ಹಾಗಾದರೆ ಶಕ್ತಿಹೀನರೇ? ಪೋಪ್ ಶಕ್ತಿಹೀನರೇ? ಅಷ್ಟು ಬಲಹೀನರೇ? ಅಷ್ಟು ಪವರ್ಲೆಸ್ ಅವರು? ಪವರ್ಫುಲ್ ಅಲ್ವಾ ಅನ್ನುವಂಥ ಪ್ರಶ್ನೆಗಳು. ಹಾಗೆ ನೋಡಿದ್ರೆ ನನಗೆ ಇನ್ನೂ ಕೆಲವರು ಪ್ರಶ್ನೆ ಹಾಕಿದ್ರು. ನೀವು ಆರಾಧಿಸುವಂತಹ ದೇವರು ಶಿಲುಬೆಯಲ್ಲಿ ಸತ್ತಂಥ ದೇವರು, ಶಿಲುಬೆಯಲ್ಲಿ ಸತ್ತಂಥ ದೇವರನ್ನು ನೀವು ಪೂಜಿಸ್ತಾ ಇದ್ದೀರಲ್ಲ, ನೀವು ಆರಾಧಿಸ್ತಾ ಇದ್ದೀರಲ್ಲ, ಯಾಕೆ ಆರಾಧಿಸ್ತೀವಂತಂದಾಗ ಆ ಪವರ್ಲೆಸ್ ದೇವರನ್ನು ನೀವು ಆರಾಧಿಸ್ತಿದ್ದೀರಾ, ಪವರ್ಲೆಸ್ ದೇವರನ್ನು ನೀವು ಪೂಜಿಸ್ತಾ ಇದ್ದೀರಾ. ಇದೇನಿದು ಇದು ಸರಿನಾ ಅನ್ನುವಂತಹ ಪ್ರಶ್ನೆಗಳು ಬಹಳಷ್ಟು. ಆದರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಲೋಕ ರೂಢಿನೇ ಇದು. ಲೋಕಕ್ಕೆ ಯಾರು ಬಲವಂತರು, ಯಾರು ಶಕ್ತಿಹೀನರು? ಯಾರು ಬಲವಂತರು? ಹಣ ಇದ್ದವರು ಬಲವಂತರು. ದುಡ್ಡಿದ್ದವನೇ ದೊಡ್ಡಪ್ಪ. ದುಡ್ಡಿದ್ರೇ ಎಲ್ಲವೂ ನಡೀತದೆ. ಕಾಂಚಾಣಂ ಕಾರ್ಯಸಿದ್ಧಿ.
ಕಾಂಚಾಣದಿಂದ ಕಾರ್ಯಸಿದ್ಧಿ. ದುಡ್ಡು ಇಲ್ದಿದ್ರೆ ಏನು ಈಗಿನ ಕಾಲದಲ್ಲಿ ಏನೂ ನಡೆಯಲ್ಲ. ಹಣ ಕಂಡ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತ ಗಾದೆ ಬೇರೆ ಇದೆ. ಜೊತೆಗೆ ಮೈಟ್ ಈಸ್ ರೈಟ್, ಮೈಟ್ ಈಸ್ ರೈಟ್ ಅಂತಹ ಒಂದು ಭಾವನೆ ಬೆಳೆದಿದೆ. ಅದರಲ್ಲೂ ಇವಾಗ ಹಣ ಬಲ, ಜನಬಲ, ಆ ಬಲ, ಈ ಬಲ, ಅಂತಸ್ತಿನ ಬಲ, ಅಧಿಕಾರದ ಬಲ, ಮತ್ತೊಂದರದ್ದು ಬಲಗಳು ಬಂದಾಗ ಮನುಷ್ಯ, ಸಾಧಾರಣ ಮನುಷ್ಯ ಬಲಹೀನ, ಶಕ್ತಿಹೀನ. ಈ ಬಲಹೀನ, ಶಕ್ತಿಹೀನ ಅಂತಂದಾಗ ಒಂದು ಪ್ರಶ್ನೆ ಹೇಳುತ್ತೆ ನಮಗೆ. ಹಾಗಾದರೆ ಯಾವುದು ಶಕ್ತಿಹೀನ, ಯಾವುದು ಬಲಹೀನ, ಯಾವುದು ಶಕ್ತಿವಂತ, ಯಾರು ಶಕ್ತಿವಂತ, ಯಾರು ಬಲವಂತ ಅಂತ ಪ್ರಶ್ನೆ ಖಂಡಿತವಾಗಿ ನಮ್ಮ ಮನಸ್ಸಿನಲ್ಲಿ ಹೇಳುವಂಥದ್ದೇ. ಈಗ ನಿಜವಾದ ಶಕ್ತಿ ಇರೋದು ಎಲ್ಲಿ, ನಿಜವಾದ ಬಲ ಇರೋದು ಎಲ್ಲಿ ಅನ್ನುವಂಥದ್ದು ಪ್ರಶ್ನೆ. ಅದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಈಗ ಒಂದು ಉದಾಹರಣೆ ತಗೊಳ್ತೀನಿ. ಒಂದು ದಿನ ಒಂದು ಕಾಗೆಗೆ ಒಂದು ಮಾಂಸ ತುಂಡು ಸಿಕ್ತಂತೆ. ಆ ತುಂಡು ತಗೊಂಡು ದೂರ ಹೋಗಿ ತಾನು ತಿನ್ನಬೇಕು ಅಂತ ಹೇಳ್ಕೊಂಡು ಆ ಕಾಗೆ ದೂರ ಹೋಯ್ತಂತೆ. ದೂರ ಹೋಗ್ತಾ ಇರಬೇಕಾದ್ರೆ ಅದನ್ನು ನೋಡಿದಂಥ ಕೆಲವು ಹದ್ದುಗಳು ಅದನ್ನು ತಗೊಳ್ಬೇಕು ಅಂತ ಹೇಳ್ಕೊಂಡು ಅದನ್ನು ಹಿಂಬಾಲಿಸ್ಕೊಂಡು ಹೋದ್ವಂತೆ. ಆವಾಗ ಕಾಗೆಗೆ ಹೆದರಿಕೆ ಆಯಿತು. ಅರೆ, ಹದ್ದುಗಳು ನನ್ನನ್ನೇ ತಿನ್ಲಿಕ್ಕೆ ಬರ್ತಾ ಇದ್ದಾವೆ, ಬರೀ ಮಾಂಸದ ತುಂಡಲ್ಲ, ನನ್ನನ್ನೇ ತಿನ್ಲಿಕ್ಕೆ ಬರ್ತಾ ಇದ್ದಾವೆ ಅಂತ ಹೇಳ್ಕೊಂಡು ಆ ಕಾಗೆ ಸ್ವಲ್ಪ ಮೇಲಕ್ಕೆ ಹಾರ್ತಂತೆ. ಅದು ಮೇಲಕ್ಕೆ ಹಾರಿದಾಗ ಏನಾಯಿತು, ಈ ಹದ್ದುಗಳು ಕೂಡ ಮೇಲಕ್ಕೆ ಹಾರಿದು ಅದು ಇನ್ನೂ ಜೋರಾಗಿ ವೇಗವಾಗಿ ಹಾರಲಿಕ್ಕೆ ಪ್ರಯತ್ನ ಮಾಡ್ತು. ಅಷ್ಟೇ ವೇಗವಾಗಿ ಹದ್ದುಗಳು ಕೂಡ ಹಾರಿ ಬಂದು ಇದನ್ನು ದೂರದಿಂದ ನೋಡ್ತಾ ಇದ್ದಂಥ ಒಂದು ಗಿಡಗ ಏನು ಮಾಡ್ತು, ರಾಯ್ ಅಂತ ಹಾರು ಬಂದ್ಬಿಟ್ಟು ಕಾಗೆ ಹತ್ರ ಹೇಳ್ತು, ನೀನು ಪ್ರಾಣ ಕಳ್ಕೊಳ್ತಿದ್ಯಾ, ನೀನು ಸುಮ್ಮನೆ ಕಾಗೆ ಇದು ಮಾಂಸ ತುಂಡಿದೆಯಲ್ಲ, ಕೆಳಗಾಕ್, ಖಾಲಿ ಮಾಡು ನಿನ್ನ ಬಾಯಿನ, ಕೆಳಗಾಕ್, ಪ್ರಾಣ ಉಳಿಸ್ಕೋ ಅಂತ ಹೇಳ್ತು. ಹೌದಲ್ವಾ, ಇದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಅಲ್ವಾ ಅಂತ ಹೇಳ್ತು. ಬಾಯಲ್ಲಿದ್ದ ತುಂಡನ್ನು ಕೆಳಗೆ ಹಾಕ್ತು. ಕೆಳಗೆ ಹಾಕಿದ್ದೆ ತಡ ಆ ಮಾಂಸದ ತುಂಡಿನ ಕಡೆ ಎಲ್ಲ ಹದ್ದುಗಳು ಹೋದವು. ಬದುಕಿದೆಯೇ ಬಡ ಜೀವವೇ ಅಂತ ಹೇಳ್ಕೊಂಡು ಇದು ವಾಪಸ್ ಹೋಯಿತು. ಖಾಲಿ ಮಾಡ್ಕೊಳ್ಳೋದು, ಬರಿದು ಮಾಡ್ಕೊಳ್ಳೋದು, ಕಳ್ಕೊಳ್ಳೋದು. ನಿಜ ಶಕ್ತಿ ಇರೋದು ಬರಿದು ಮಾಡಿಕೊಳ್ಳುವುದರಲ್ಲಿ, ಕಳ್ಕೊಳ್ಳೋದರಲ್ಲಿ ಇದೆ. ಫಿಲಿಪ್ಪಿಯರಿಗೆ ಬರೆದಂಥ ಪತ್ರದಲ್ಲಿ ಸಂತ ಪೌಲ 2ನೇ ಅಧ್ಯಾಯ 6ರಿಂದ 7ನೇ ವಚನದಲ್ಲಿ ದೈವ ಸ್ವರೂಪಿಯಲ್ಲಿ ತಾನಾಗಿದ್ದರು ಅದನ್ನು ಬಿಡಲೊಲ್ಲೆನೆನು ಎನ್ನುವುದೇ ದಾಸನ ರೂಪವನ್ನು ಧರಿಸಿ. ಎಂತಹ ಒಂದು ಮಾತು, ಪವಿತ್ರ ಗ್ರಂಥದ ಮಾತು. ಅಂದರೆ ತನ್ನನ್ನೇ ತಾನೇ ಬಿಟ್ಟುಕೊಡೋದು, ಬರೀ ತನ್ನ ಸುಖವನ್ನು ನೋಡ್ಕೊಳ್ಳೋದಲ್ಲ, ಬರೀ ತನ್ನ ರಕ್ಷಣೆಯನ್ನು ನೋಡ್ಕೊಳ್ಳೋದಲ್ಲ, ತನ್ನ ಅಧಿಕಾರ, ತನ್ನ ಅಂತಸ್ತು, ತನ್ನ ಘನಮಾನವನ್ನು ನೋಡ್ಕೊಳ್ಳೋದಲ್ಲ, ಖಾಲಿ ಮಾಡ್ಕೊಳ್ಳೋದು. ಖಾಲಿ ಮಾಡ್ಕೊಳ್ಳೋದ್ರಲ್ಲೇ ನಾವು ಪಡೆಯಬಹುದು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಪ್ರಭು ಯೇಸು. ಅಂದರೆ ಅಲ್ಲಿ ಪ್ರಭು ಯೇಸು ತಮ್ಮನ್ನೇ ಆ ಒಂದು ಪರಿಸ್ಥಿತಿಯನ್ನು ತ್ಯಜಿಸಿದರು. ಯಾಕೆ? ಅವರೇ ತ್ಯಜಿಸಿದರು. ಒಳ್ಳೆಯದಕ್ಕೋಸ್ಕರ, ಮಾನವನ ಹಿತಕ್ಕೋಸ್ಕರ, ಮಾನವನ ರಕ್ಷಣೆಗೋಸ್ಕರ, ನಮ್ಮೆಲ್ಲರ ಬದುಕಿಗೋಸ್ಕರ, ಒಳ್ಳೆಯ ಬದುಕಿಗೋಸ್ಕರ, ನಮಗೆ ನಿಜವಾದ ಭಾಗ್ಯದ ಬದುಕನ್ನು ಕೊಡೋದಕ್ಕೋಸ್ಕರ ಅವರು ತಮ್ಮನ್ನೇ ಖಾಲಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ನಾನು ಅವ್ರ ಕೈ ಚಾಚ್ತಾ ಇಲ್ಲ. ಅಲ್ಲಿ ನನಗೆ ಕಲಿಸ್ಕೊಡ್ತಾ ಇದ್ದಾರೆ, ಕಳ್ಕೊಳ್ಳೋದ್ರಲ್ಲಿ ನೀನು ಪಡಿತೀಯ ನೀನು ಅಂತ, ಬರಿದು ಮಾಡ್ಕೊಳ್ಳೋದ್ರಲ್ಲಿ ನೀನು ತುಂಬಿಸ್ಕೊಳ್ತೀಯ ಅಂತ. ಅಂದರೆ ಅದು ಒಳಗಿನ ಶಿಸ್ತು, ಅದು ಹೊರಗಿನ ಶಿಸ್ತು ಅಲ್ಲ, ಒಳಗಿನ ಶಿಸ್ತು, ಅದು ಒಳಗಿನ ಶಕ್ತಿ. ಅದನ್ನು ಅಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ಬರೀ ಆಕ್ರಮಣ ಮಾಡೋದರಲ್ಲಿ ಶಕ್ತಿ ಅಲ್ಲ. ಅಲ್ಲಿ ಹದ್ದುಗಳು ಆಕ್ರಮಣ ಮಾಡ್ತಾ ಇದ್ದಾವೆ, ಕಾಗೆ ಬಿಡ್ತಾ ಇದೆ. ಆಕ್ರಮಣ ಮಾಡೋದರಲ್ಲಿ ಇರುವಂಥದ್ದು ಶಕ್ತಿ ಅಲ್ಲ, ಕಳೆದುಕೊಳ್ಳುವುದರಲ್ಲಿ ನಿಜವಾದ ಶಕ್ತಿ ಇದೆ. ಗೆತ್ಸೆಮನೆ ತೋಪಿನಲ್ಲಿ ಬಲಹೀನರಾಗಿ ಪ್ರಭು ಯೇಸು ಪ್ರಾರ್ಥಿಸಿದಂತೆ ಕಂಡುಬರುತ್ತೆ. ಆದರೆ ಅಲ್ಲಿರುವಂಥದ್ದು ಶಕ್ತಿ, ಆತ್ಮೀಯ ಬಂಧು ಬಾಂಧವರೇ, ಅಲ್ಲಿರೋದು ನಿಜವಾದ ಶಕ್ತಿ, ಬರಿದು ಮಾಡಿಕೊಳ್ಳುವುದರಲ್ಲಿ ಇರುವಂಥದ್ದು ಶಕ್ತಿ. ಮೊದಲನೇದಾಗಿ ಪವರ್ ಆಫ್ ಎಂಪ್ಟಿಯಿಂಗ್ ಅಂತ ಹೇಳ್ತಾರೆ. ಅಂದರೆ ಶಕ್ತಿ ಬರಿದು ಮಾಡಿಕೊಳ್ಳುವುದರಲ್ಲಿದೆ ಅಂತ. ಎರಡನೇದಾಗಿ ನಿಜವಾದ ಶಕ್ತಿ ಇರೋದೆಲ್ಲಿ? ಮೊದಲನೇದಾಗಿ ನಾವು ನೋಡಿದ್ವಿ ನಿಜವಾದ ಶಕ್ತಿ ಇರೋದು ಬರಿದು ಮಾಡಿಕೊಳ್ಳುವುದರಲ್ಲಿ ಅಂತ. ಈಗ ಎರಡನೇದಾಗಿ ಸ್ವಲ್ಪ ಆಲೋಚನೆ ಮಾಡೋಣ, ಚಿಂತನೆ ಮಾಡೋಣ. ಎರಡನೇದಾಗಿ ನಿಜವಾದ ಶಕ್ತಿ ಇರೋದು ಯಾವುದರಲ್ಲಿ?
ಯೋಹಾನನ ಶುಭ ಸಂದೇಶ 13ನೇ ಅಧ್ಯಾಯ 1ನೇ ವಚನದಲ್ಲಿ ಬರುತ್ತೆ, ಪ್ರಭು ಯೇಸು ತಾವು ಈ ಲೋಕವನ್ನು ಬಿಡ್ತಾ ಇದ್ದಾರೆ, ಅದು ತಮಗೆ ಗೊತ್ತಾಗ್ತಾ ಇದೆ, ಅದು ಅರಿವು ಅವರಿಗೆ ಬರ್ತಾ ಇದೆ. ಅವರು ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ತಂದೆ ದೇವರೇ, ನಾನು ಇವರನ್ನೆಲ್ಲ ಪ್ರೀತಿಸಿದ್ದೀನಿ, ನೀವು ಪ್ರೀತಿ ಸ್ವರೂಪಿ, ನಿಮ್ಮಿಂದ ಪ್ರೀತಿಯನ್ನು ಪಡೆದಿದ್ದೀನಿ, ನಾನು ಕೂಡ ಇವರನ್ನು ಪ್ರೀತಿಸಿದ್ದೀನಿ. ಯಾಕಂತಂದರೆ ಅವರು ಆಗಲೇ ಕಟ್ಟಳೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಪರಪ್ರೀತಿ, ದೈವ ಪ್ರೀತಿ, ದೇವರನ್ನೂ ಪ್ರೀತಿಸುವಂಥದ್ದು, ಪರರನ್ನೂ ಪ್ರೀತಿಸುವಂಥ ಎನ್ನುವಂಥ ಕಟ್ಟಳೆಯನ್ನು ಅವರು ಆಗಲೇ ನಮಗೆ ನೀಡಿದ್ದಾರೆ. ಆತ್ಮೀಯ ಬಂಧು ಬಾಂಧವರೇ, ಪ್ರೀತಿಸುವುದು ಕಷ್ಟ, ದ್ವೇಷಿಸುವುದು ಸುಲಭ, ದ್ವೇಷ ಮಾಡೋದು ತುಂಬ ಸುಲಭ. ದ್ವೇಷ ಮಾಡಿಕೊಂಡಾಗ ನಾವು ಹಲವಾರು ಜನರನ್ನು ದೂರ ಮಾಡ್ತೀವಿ, ನಾವು ಏಕಾಂತತೆಯನ್ನು ಅನುಭವಿಸ್ತೀವಿ, ಏಕಾಂಗಿ ಆಗ್ತೀವಿ. ಪ್ರೀತಿಸಿದಾಗ ನಾವು ಆಲಂಗಿಸ್ಕೊಳ್ತೀವಿ, ಇತರರು ನಮ್ಮ ಸಂಬಂಧದಲ್ಲಿ ಬರ್ತಾರೆ. ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯ 13ನೇ ವಚನದಲ್ಲಿ ಪ್ರಭು ಯೇಸು ಹೇಳ್ತಾ ಇದ್ದಾರೆ, ತನ್ನ ಸ್ನೇಹಿತನಿಗಾಗಿ ಪ್ರಾಣವನ್ನೇ ಕೊಡುವುದಕ್ಕಿಂತ ಮಿಗಿಲಾದ ಪ್ರೀತಿ ಇಲ್ಲ ಅಂತ. ಅಲ್ಲಿ ತ್ಯಾಗ ಇದೆ, ಕೊಡೋದಿದೆ, ತನ್ನನ್ನು ತಾನೇ ಕೊಡುತ್ತಾ ಬರುವುದು. ಪ್ರೀತಿ ಯಾತನೆಯನ್ನು ಆಯ್ಕೆ ಮಾಡುತ್ತೆ, ಪ್ರೀತಿ ದೀನತೆಯನ್ನು ಆಯ್ಕೆ ಮಾಡುತ್ತೆ. ಪ್ರೀತಿ ಒಂದು ಕೈ ನೋಡೋಣ ಅಂತ ಹೇಳಲ್ಲ, ಪ್ರೀತಿ ಆಕ್ರಮಣಕ್ಕೆ ಹೋಗಲ್ಲ, ಪ್ರೀತಿ ತಾತ್ಸಾರಕ್ಕೆ ಹೋಗಲ್ಲ, ಪ್ರೀತಿ ಬೈಯಕ್ಕೆ ಹೋಗಲ್ಲ, ಪ್ರೀತಿ ಸ್ವೀಕಾರ ಮಾಡಲಿಕ್ಕೆ ಹೋಗುತ್ತೆ. ಪ್ರೀತಿ ಆಯ್ಕೆ ಈ ರೀತಿಯ ಒಂದು ಗುಣಗಳನ್ನು ಆಯ್ಕೆ ಮಾಡುತ್ತೆ. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 44ನೇ ವಚನದಲ್ಲಿ ಅವರು ಹೇಳಿದ್ದಾರೆ, ವೈರಿಗಳನ್ನು ಪ್ರೀತಿಸಿರಿ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ ಅಂತ. ಪ್ರೀತಿಯ ಮಹತ್ವ ನೋಡಿ, ಇದರಲ್ಲಿದೆ ಪವರ್ ಇರೋದು ಇಲ್ಲಿ, ಪವರ್ ಇರೋದು ಈ ಶಕ್ತಿಯಲ್ಲಿ. ಮೊದಲನೇದಾಗಿ ನಾವು ಚಿಂತನೆ ಮಾಡಿದ್ವಿ, ನಿಜ ಶಕ್ತಿ ಇರುವುದು, ನಿಜ ಪವರ್ ಇರುವುದು ಖಾಲಿ ಮಾಡುವುದರಲ್ಲಿ, ಬರಿದು ಮಾಡಿಕೊಳ್ಳೋದರಲ್ಲಿ ಅಂತ. ಎರಡನೇದಾಗಿ ನಿಜವಾದ ಶಕ್ತಿ ಇರೋದು, ಪವರ್ ಇರೋದು ತೀವ್ರ ಪ್ರೀತಿಯಲ್ಲಿ ಅಂತ. ಈಗ ಮೂರನೇದಾಗಿ ಮತ್ತು ಕೊನೆಯದಾಗಿ ಆತ್ಮೀಯ ಬಂಧು ಬಾಂಧವರೇ, ನನ್ನೊಬ್ಬ ಸಂಬಂಧಿಕ ಇದ್ದಾನೆ, ಅವನೊಂದು ಮನೆ ಕಟ್ಕೊಂಡಿದ್ದಾನೆ, ಜಾಗ ಇದೆ, ತನ್ನ ಜಾಗಕ್ಕೆ ಕಾಂಪೌಂಡ್ ಗೋಡೆ ಹಾಕ್ಕೊಂಡಿದ್ದಾನೆ. 1-2 ವರ್ಷದಿಂದ ಅಲ್ಲ, ಸುಮಾರು 50 ವರ್ಷದಿಂದ ಕಾಂಪೌಂಡ್ ಗೋಡೆ ಹಾಕ್ಕೊಂಡು ಮನೆ ಕಟ್ಕೊಂಡು ಚೆನ್ನಾಗಿದ್ದ. ಪಕ್ಕದ ಕಡೆ ಒಂದು ಮನೆ ಜಾಗ ಇತ್ತು. ಆ ಪಕ್ಕದ ಮನೆಯವನು ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿದ ಮೇಲೆ ಅದನ್ನು ಕೊಂಡ್ಕೊಂಡವನು ಬಂದು ಜಾಗನ ಅಳತೆ ಮಾಡ್ಕೊಳ್ತಾನೆ. ಮತ್ತೊಂದು ಸರ್ತಿ ಅಳತೆ ಮಾಡಿಕೊಂಡಾಗ 2 ಅಡಿ ಜಾಗ ಈ ನನ್ನ ಸಂಬಂಧಿಕನ ಮನೆ ಒಳಗೆ ಬರುತ್ತೆ. ಸುಮಾರು ಒಂದು 2 ಅಡಿ ಜಾಗ ಇರ್ಬೋದು. ಅವನು ಒಂದು ನೋಟಿಸ್ ಕೊಡ್ತಾನೆ, ನೋಡಪ್ಪ, ನೀವು 50-60 ವರ್ಷದಿಂದ ಸ್ವಭೋಗ್ಯದಲ್ಲಿ ಇದ್ದಿರ್ಬೋದು, ಆದರೆ ಆ 2 ಅಡಿ ಜಾಗನ ನೀವು ನನಗೆ ಬಿಟ್ಕೊಡ್ಬೇಕು. ನೀವು ಆ 2 ಅಡಿ ಜಾಗನ ಬಿಟ್ಕೊಡ್ಬೇಕು. ಭಾಳಷ್ಟು ಜನ ಈ ವಿಚಾರ ಗೊತ್ತಾಯಿತು, ಅಕ್ಕಪಕ್ಕದವರಿಗೆ, ಉಳಿದವರಿಗೆ, ಭಾಳಷ್ಟು ಜನರಿಗೆಲ್ಲ ಗೊತ್ತಾಯಿತು. ಎಲ್ಲರೂ ಅವನಿಗೆ ಬುದ್ಧಿ ಹೇಳಿದ್ರು, ನೋಡಪ್ಪ, 2 ಅಡಿ ಜಾಗಕ್ಕೋಸ್ಕರ ಯಾಕಯ್ಯ ಹೋಗಿ ಕೇಳ್ಕೊಳ್ತೀಯ ನೀನು, ಬೇಡ, ಸಮಾಧಾನದಿಂದಿರು, ಚೆನ್ನಾಗಿರು ಅಂತ. ಆದರೆ ಇವನು ಒಪ್ಕೊಂಡಿಲ್ಲ, ಇಲ್ಲ, ಬೇಕೇ ಬೇಕು, ನನಗೆ 2 ಅಡಿ ಜಾಗನೂ ಬೇಕೇ ಬೇಕು ಅಂತಂದ. ಸರಿ, ಈ ನನ್ನ ಸಂಬಂಧಿಕರಿಗೂ ಕೆಲವರೆಲ್ಲ ಹೇಳಿದ್ರು, ನೀನು ಕೂಡ ಬಿಡಬೇಡ, ನಿನ್ನ ಪವರ್ ತೋರಿಸು, ನಿನ್ನ ಶಕ್ತಿ ತೋರಿಸು, ನೀನು ಬಿಡಬೇಡ, ಪೊಲೀಸ್ ಕಂಪ್ಲೇಂಟ್ ಕೊಡು, ಕೋರ್ಟಿಗೆ ಹೋಗು, ಎಲ್ಲ ಆಗತ್ತೆ, ಆ 2 ಅಡಿ ಜಾಗ ನೀನು ಉಳ್ಕೊಳ್ಬಹುದು, ಆಗಲೇ ಕಾಂಪೌಂಡ್ ಬೇರೆ ಕಟ್ಕೊಂಡಿದ್ಯಾ, ನಾನು 40-50 ವರ್ಷದಿಂದ ಭೋಗ್ಯದಲ್ಲಿ ಇದೆಯಾ, ಹಂಗೆ ಅಂತ ಹೇಳ್ಕೊಂಡು ಸ್ವಾಧೀನ ಅನುಭವದಲ್ಲಿ ಇದೆಯಾ ಅಂತ ಹೇಳಿದೆ. ಇಲ್ಲ, ಏನು ಮಾಡ್ದ, ಮಾರನೇ ದಿನನೇ ಕಾಂಪೌಂಡ್ ಗೋಡೆ ಬೀಳಿಸ್ದ, 2 ಅಡಿ ಜಾಗನ ಅವನಿಗೆ ಬಿಟ್ಟು ಕಾಂಪೌಂಡ್ ಗೋಡೆ ಕಟ್ಕೊಂಡು ಚೆನ್ನಾಗಿದ್ದ. ಆಗಿದ್ದಾಯ್ತು, 2 ಅಡಿ ಜಾಗ ಹೋಗಲಿ, ತಾನೇ ಕಳ್ಕೊಂಡ. ಶಕ್ತಿಹೀನತೆಯನ್ನು ತೋರಿಸ್ದ, ತನ್ನ ಬಲಹೀನತೆಯನ್ನು ತೋರಿಸ್ದ. ಜನರಿಗೆಲ್ಲ ಆಶ್ಚರ್ಯ. ಆದರೆ ಎಲ್ಲ ಜನ ಬಂದು ಅವನಿಗೆ ಹೇಳಿದ್ರು, ಎಂಥ ಒಳ್ಳೆ ಕೆಲಸ ಮಾಡಿದ್ಯಾ, ಎಂಥ ಶ್ರೇಷ್ಠ ಕೆಲಸ ಮಾಡಿದ್ಯಾ, ನಿಂದೆ ನೀನು ಬಿಟ್ಕೊಟ್ಟಿದ್ಯಲ್ಲ, ನನಗೆ ಬೇಕು ಶಾಂತಿ, ಸಮಾಧಾನ, ನನಗೆ ಬೇಡ ವೈರತ್ವ ಅಂತಂದ. ನಾನು ಬಲಹೀನನಾದರೂ ಪರವಾಗಿಲ್ಲ, ನಾನು ಶಕ್ತಿಹೀನನಾದರೂ ಪರವಾಗಿಲ್ಲ, ದೇವರು ನನ್ನ ಕೊಡ್ತಾನೆ ಅಂತಂದ. ಆದರೆ ಈಗ ಪರಿಸ್ಥಿತಿ ಭಿನ್ನವಾಗಿದೆ. ಅವನು ಏನೇನೋ ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಆ ಕೊಂಡ್ಕೊಂಡಿದ್ದು ಆಸ್ತಿ ಈಗ ಕಳ್ಕೊಳ್ಳೋದ್ರಲ್ಲಿದ್ದಾನೆ. ಕೊಂಡ್ಕೊಂಡಂಥ ಆಸ್ತಿ ಕಳ್ಕೊಳ್ಳೋದಿದ್ದಾನೆ.
ಪ್ರಭು ಯೇಸು ಆತ್ಮೀಯ ಬಂಧು ಬಾಂಧವರೇ ಇದೇ ರೀತಿ ಶಕ್ತಿಹೀನ ಥರ ಕಾಣುತ್ತಾರೆ. ಅವರು ಶಿಲುಬೆ ಮೇಲೆ ನೇತಾಡ್ತಾ ಇರಬೇಕಾದ್ರೆ ಪ್ರಾರ್ಥನೆ ಮಾಡ್ತಾರೆ, ನನ್ನ ದೇವರೇ ನನ್ನನ್ನು ಏಕೆ ಕೈ ಬಿಟ್ಟಿದ್ದೀರಿ. ಅಲ್ಲಿ ಶಕ್ತಿಹೀನತೆ ಒಂದು ರೀತಿಯಲ್ಲಿ ಅವರು ಪ್ರಾರ್ಥಿಸಿದ್ದು ಪ್ರಾರ್ಥನೆ, ಕೀರ್ತನೆ 22 ಪ್ರಾರ್ಥನೆ. ಆದರೂ ಅಲ್ಲಿ ಅವರ ತೊಳಲಾಟ ಅಲ್ಲಿ ಗೊತ್ತಾಗತ್ತೆ. ಆದರೆ ಅವರು ತಮ್ಮ ಶಕ್ತಿಯನ್ನು ತೋರ್ಪಡಿಸ್ತಾರೆ ಮುಂದೆ. ಯಶಾಯ ಪ್ರವಾದಿಯ ಗ್ರಂಥ 50ನೇ ಅಧ್ಯಾಯ 7ನೇ ವಚನದಲ್ಲಿ ಅಲ್ಲಿ ಯಾವ ರೀತಿ ತನ್ನ ದೀನ ಸೇವಕ ಎಂತಹ ಕಷ್ಟ ಕೋಟಲೆಗಳನ್ನು ಶಕ್ತಿಹೀನನಾಗಿ ಅನುಭವಿಸಬೇಕು ಅನ್ನೋದು ಅಲ್ಲಿ ಎದ್ದು ಕಾಣುತ್ತೆ. ಅದನ್ನು ಪರಮ ಪ್ರಭು ಯೇಸು ಅದನ್ನು ಅನುಭವಿಸ್ತಾರೆ. 2 ಕೊರಿಂಥ 12ನೇ ಅಧ್ಯಾಯ 10ನೇ ವಚನ ಅಲ್ಲಿ ಸಂತ ಪೌಲ ಹೇಳ್ತಾನೆ, when I am weak then I am strong. when I am weak then I am strong. ನಾನು ಬಲಹೀನನಾದಾಗಲೇ ನಾನು ಬಲವಂತ ಅಂತ. ಇದು ಆತ್ಮೀಯ ಬಂಧು ಬಾಂಧವರೇ, ನನ್ನ ಪವರ್ ಎಲ್ಲಿದೆ? ನಾನು ವೀಕ್ ಆಗಿದ್ದಾಗ. ನಾನು ಬೀಯಿಂಗ್ ವೀಕ್ ಐ ಹ್ಯಾವ್ ಪವರ್. ಅಂದರೆ ನಿಜ ಶಕ್ತಿ ಇರುವುದು ಶಕ್ತಿಹೀನನಾಗಿರುವ ಆದಾಗಲೇ. ಹಾಗಾದರೆ ನಾವು ಈಗ ನೋಡಿದ್ವಿ, ನಾವು ಆತ್ಮೀಯ ಬಂಧು ಬಾಂಧವರೇ, 3 ರೀತಿಯಲ್ಲಿ ನಿಜ ಶಕ್ತಿ ಇರುವುದು ಬರಿದು ಮಾಡಿಕೊಳ್ಳುವುದರಲ್ಲಿ, ನಿಜ ಶಕ್ತಿ ಇರುವುದು ತೀವ್ರ ಪ್ರೀತಿಯಲ್ಲಿ, ನಿಜ ಶಕ್ತಿ ಇರುವುದು ಶಕ್ತಿಹೀನನಾಗುವುದರಲ್ಲಿ. ಹಾಗಾದರೆ ನಾವು ನಮ್ಮ ತೋರಿಕೆಗೋಸ್ಕರ ನಮ್ಮ ಹಣದ ಅಧಿಕಾರವನ್ನು, ಹಣದ ಶಕ್ತಿಯನ್ನು ತೋರಿಸೋದು ಬೇಡ, ಹಣದ ಪವರನ್ನು ತೋರಿಸೋದು ಬೇಡ, ಅಧಿಕಾರದ ಪವರನ್ನು ತೋರಿಸೋದು ಬೇಡ, ಅಂತಸ್ತಿನ ಪವರನ್ನು ತೋರಿಸೋದು ಬೇಡ, ಮದ ಮತ್ಸರದ ಪವರನ್ನು ತೋರಿಸೋದು ಬೇಡ. ತ್ಯಾಗದ ಪವರನ್ನು, ಪ್ರೀತಿಯ ಪವರನ್ನು, ದೀನತೆಯ ಪವರನ್ನು ತೋರಿಸ್ಕೊಳ್ಳೋಣ. ಶಾಂತಿ ಸಮಾಧಾನದಿಂದ ಪ್ರೀತಿಯಿಂದ ಜೀವಿಸಲು ಪ್ರಯತ್ನಿಸೋಣ. ಆಮೆನ್. ಪ್ರಾರ್ಥಿಸೋಣ. ಕರುಣಾಳು ಪ್ರಭುವೇ, ನಿಮಗೆ ಸ್ತುತಿ, ಸ್ತೋತ್ರ, ವಂದನೆ, ಆರಾಧನೆ. ನೀವು ಶಕ್ತಿವಂತರು, ಸುಗುಣ ಸಂಪನ್ನರು, ಸರ್ವ ಸಮರ್ಥರು. ಆದರೂ ನಮಗಾಗಿ ಈ ಭೂಲೋಕದಲ್ಲಿ ಜನಿಸಿ ಜೀವಿಸಿ ಶಕ್ತಿಹೀನರಾಗಿ ನೀವು ತೋರಿಕೊಂಡಿರಿ. ಆದರೆ ಈ ನಿಮ್ಮ ಶಕ್ತಿಹೀನತೆಯಿಂದಲೇ, ಈ ಬಲಹೀನತೆಯಿಂದಲೇ ನಮಗೆ ಬೇಕಾದಂಥ ರಕ್ಷಣೆಯನ್ನು ನೀಡಿ ಕರುಣಿಸಿದಿರಿ. ನಮಗೆ ಬೇಕಾದ ಸ್ವರ್ಗದ ಬಾಗಿಲನ್ನೇ, ಸ್ವರ್ಗದ ಸುಖವನ್ನೇ ನಮಗೆ ದಯಪಾಲಿಸಿದಿರಿ. ಮಧುರವಾದ ಬಾಂಧವ್ಯವನ್ನು ಏರ್ಪಡಿಸಿದಿರಿ. ತಂದೆ ದೇವರ ಪ್ರೀತಿಯನ್ನು ನಮಗೆ ಕರುಣಿಸಿದಿರಿ. ಇದೇ ರೀತಿಯಲ್ಲಿ ನಾವು ಕೂಡ ಪರಸ್ಪರರೊಂದಿಗೆ ನಾವು ಪ್ರೀತಿಯ ಬಾಂಧವ್ಯದಲ್ಲಿ ಬಾಳಲು ಬೇಕಾದ ಕೃಪೆಯನ್ನು ಕರುಣಿಸಿರಿ. ಇದನ್ನು ನಾವು ವಿನಯದಿಂದಲೂ ಭಕ್ತಿಯಿಂದಲೂ ಪ್ರಾರ್ಥಿಸುತ್ತೇವೆ. ಆಮೆನ್.